ನಮಸ್ತೆ ಎಲ್ರಿಗೂ. ಈ ಸಲದ ಯುಗಾದಿ ಹಬ್ಬಕ್ಕೆ ಒಂದು ತುಂಬನೇ ಸೂಪರ್ ಆಗಿರುವಂತಹ ಹೂವಿನಂಥ ಒಬ್ಬಟ್ಟು ಅಥವಾ ಹೋಳಿಗೆಯನ್ನು ಯಾವ ಥರ ಮಾಡ್ಬೋದು ಅನ್ನೋದರ ರೆಸಿಪಿಯನ್ನು ನೆನ್ನೆ ಹಾಕಿದ್ದೆ. ಅದರ ಲಿಂಕ್ ಬೇಕಾದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಮತ್ತೆ ನಿಮಗೋಸ್ಕರ ಹಾಕ್ತಾ ಇದ್ದೇನೆ. ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರುವಂಥ ಒಬ್ಬಟ್ಟು ಸಾರನ್ನು ಯಾವ ಥರ ಸುಲಭವಾಗಿ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೇನೆ. ರೆಸಿಪಿನ ಪೂರ್ತಿಯಾಗಿ ನೋಡಿ. ಸರಿ, ಹಾಗಾದರೆ ಈ ವಿಶೇಷವಾಗಿರುವಂಥ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ. ಒಬ್ಬಟ್ಟು ಮಾಡುವಾಗ ನಾವು ಬೇಳೆ ಬೇಯಿಸ್ತೀವಲ್ವ, ಅದರ ನೀರನ್ನು ಯಾವುದೇ ಕಾರಣಕ್ಕೆ ಬಿಸಾಡಬಾರ್ದು. ಯಾಕಂತಂದರೆ ಅದರಿಂದ ಎಂಥ ಅದ್ಭುತವಾಗಿರುವಂಥ ಒಂದು ರುಚಿಯಾಗಿರುವಂಥ ಸಾರನ್ನು ಮಾಡ್ಬೋದು ಅಂತಂದರೆ, ನಾರ್ಮಲ್ ಆಗಿ ನಾವು ತರಕಾರಿ ಹಾಕಿ ಮಾಡ್ತೀವಲ್ವ ಸಾಂಬಾರು ಸಾರು, ಅದಕ್ಕಿಂತಲೂ ಸೂಪರ್ ಟೇಸ್ಟ್ ಇರುತ್ತೆ. ನೋಡಿ, ನಾನು ಆ್ಯಕ್ಚುಲ್ ಆಗಿ ಒಬ್ಬಟ್ಟನ್ನು ಮಾಡಿದ್ದೆ. ಅದರ ಸಾರನ್ನು ಅಂದರೆ ಅದರ ನೀರನ್ನು, ಬೇಳೆ ಬೇಯಿಸಿದ ನೀರನ್ನು ಜಾಸ್ತಿ ಇತ್ತು, ಅದಕ್ಕೊಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಇಟ್ಕೊಂಡಿದ್ದೇನೆ. ನೋಡಿ, ಇವಾಗ ಇದರಿಂದ ಒಂದು ರುಚಿಯಾಗಿರುವಂಥ ಸಾರನ್ನು ಯಾವ ಥರ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೇನೆ. ಮೊದಲು ಒಬ್ಬಟ್ಟು ಸಾರಿಗೆ ಒಂದು ಮಸಾಲೆನ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ನಾವು ಹುರಿದ್ಕೋಬೇಕು. ಸ್ಟವ್ ಮೇಲೆ ಒಂದು ಬಾಣಲೆನ ಇಟ್ಬಿಟ್ಟು ಒಂಚೂರು ಬಿಸಿ ಮಾಡ್ಕೊಳ್ಳಿ. ಬಿಸಿಯಾದ ನಂತರ 1 ರಿಂದ 2 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕೊಳ್ಳಿ. 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, 1 ಟೇಬಲ್ ಸ್ಪೂನಷ್ಟು ತೊಗರಿಬೇಳೆ, ಸ್ವಲ್ಪ ಕಾಳುಮೆಣಸು, 1/4 ಟೇಬಲ್ ಸ್ಪೂನಷ್ಟು ಮೆಂತೆ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ, 5-6 ಮೆಣಸು. ಇದರಲ್ಲಿ ಖಾರ ಮೆಣಸು ಮತ್ತು ನಾನು ಈ ಗುಂಟೂರು ಮೆಣಸನ್ನು ಸೇರಿಸ್ಕೊಂಡು ಹಾಕಿದ್ದೇನೆ. ಸಾರಿ, ಬ್ಯಾಡಗಿ ಮೆಣಸು ಮತ್ತು ಗುಂಟೂರು ಮೆಣಸನ್ನು ಸೇರಿಸ್ಕೊಂಡು ಹಾಕಿದ್ದೇನೆ. ಖಾರ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ ಮೆಣಸನ್ನು. ಸ್ವಲ್ಪ ಕರಿ ಲೀವ್ಸು, 7-8 ಎಸಳು ಬೆಳ್ಳುಳ್ಳಿ ತಿನ್ನದವರು ಬೆಳ್ಳುಳ್ಳಿನ ಸ್ಕಿಪ್ ಮಾಡ್ಬೋದು. ಈರುಳ್ಳಿ ತಿನ್ನದವರು ಈರುಳ್ಳಿನ ಸ್ಕಿಪ್ ಮಾಡ್ಬೋದು. ಒಂದು ಸ್ವಲ್ಪ ಕೊಬ್ಬರಿ, ಇಲ್ಲದಿದ್ದರೆ ಕಾಯಿಯನ್ನು ತುರ್ಕೊಂಡು ಬೇಕಾದರೂ ಸ್ವಲ್ಪ ಹಾಕೋಬಹುದು. 1 ಟೊಮೆಟೊ. ಇದೆಲ್ಲದನ್ನು ಹಾಕಿಬಿಟ್ಟು ನಾವು ಒಂಚೂರು ಇದನ್ನ ಹುರ್ಕೋಬೇಕು. ಸಪ್ರೇಟ್ ಆಗಿ ಇಂಗ್ರೀಡಿಯೆಂಟನ್ನು ಹುರ್ಕೊಳ್ಳೋದು ಬೇಡ, ತುಂಬ ಟೈಮ್ ತಗೊಳುತ್ತೆ. ಆದ್ದರಿಂದ ಈಸಿ ಮೆಥಡ್ ಹೇಳ್ತಾ ಇದ್ದೇನೆ. ಮಸಾಲೆ ಎಲ್ಲ ಹುರಿದ ಒಳ್ಳೆ ಅರೋಮ ಬರೋ ತನಕ ಇದನ್ನ ಹುರ್ಕೋಬೇಕು. ಆ ಫ್ಲೇವರ್ ಬರೋ ತನಕ ತುಂಬ ಜಾಸ್ತಿ ಕರಗಿಸೋದು ಬೇಡ. ಮೀಡಿಯಮ್ ಉರಿಟ್ಕೊಂಡು ನೀಟಾಗಿ ಹುರ್ಕೊಳ್ಳಿ. ಹಸಿ ಫ್ಲೇವರ್ ಹೋಗಬೇಕು ಅಷ್ಟೇ. ಇದೀಗ ಆಗಿದೆ, ಸಾಕು. ಸ್ಟವನ್ನು ಬಂದ್ ಮಾಡ್ತಾ ಇದ್ದೇನೆ. ಇದೊಂಚೂರು ತಣ್ಣಗಾಗಲಿ, ಬಿಸಿ ನಾವು ರುಬ್ಕೊಳ್ಳೋದಕ್ಕೆ ಬರಲ್ಲ. 2 ಟೇಬಲ್ ಸ್ಪೂನಷ್ಟು ಹೂರಣನ ಎತ್ತಿಟ್ಟಿದ್ದೇನೆ. ಇದನ್ನ ನಾವು ಸಾರು ಮಾಡುವಾಗ ಹಾಕೊಂಡು ಮಾಡಬೇಕು. ಯಾಕಂತಂದರೆ ಸಾರು ತುಂಬ ರುಚಿಯಾಗಿ ಬರುತ್ತೆ, ದಪ್ಪ ಆಗಿ ಬರುತ್ತೆ. ಆ್ಯಕ್ಚುಲಾಗಿ ಪಕ್ಕ ಒಬ್ಬಟ್ಟು ಸಾರು ಮಾಡೋದಿದ್ರೆ ಹೂರಣನ ಒಂಚೂರಾದರೂ ಹಾಕ್ಕೊಂಡೇ ಹಾಕ್ತಾರೆ. ಅದಾದ ನಂತರ ಇದೇನು ಅಂತಂದರೆ, ಸ್ವಲ್ಪ ಹುಣಸೆ ಹಣ್ಣು ಇದೆಯಲ್ವಾ, ಅದನ್ನ ನೀರಲ್ಲಿ ನೆನೆ ಹಾಕಿ ಇಟ್ಟಿದ್ದೇನೆ. ಅದು ಚೆನ್ನಾಗಿ ಮೆತ್ತಗಾಗಿ ಜ್ಯೂಸ್ ಥರ ರೆಡಿಯಾಗಿದೆ. ಈಗ ಇದನ್ನ ಒಂದು ರುಬ್ಕೊಳ್ಳುವಂಥ ಮಿಕ್ಸಿಗೆ ಹಾಕೊತಾ ಇದ್ದೇನೆ. ಹುಣಸೆ ಹಣ್ಣು ರೆಡಿ ಮಾಡಿಟ್ಟಿದ್ದೀನಲ್ವ ಜ್ಯೂಸ್, ಅದನ್ನು ಕೂಡ ರುಬ್ಕೊಳ್ಳುವಾಗಲೇ ಹಾಕೊತಾ ಇದ್ದೇನೆ. ನೀಟಾಗಿ ಮಿಕ್ಸ್ ಆಗುತ್ತೆ ಆವಾಗ. ಹಾಗೆಯೇ ಈ ಹೂರಣ ಎತ್ತಿಟ್ಟಿದ್ವಲ್ವ, ಅದನ್ನು ಕೂಡ ಇದಕ್ಕೆ ಹಾಕೊಳ್ಳೋಣ. ರುಬ್ಕೊಳ್ಳುವಾಗಲೇ ಹಾಕೊಂಡ್ರೆ ನೀಟಾಗಿ ಮಿಕ್ಸ್ ಆಗುತ್ತೆ. ಇವಾಗ ಇದನ್ನ ನಾನು ರುಬ್ಕೊಂಡು ನೈಸಾಗಿ ಪೇಸ್ಟ್ ಥರ ಮಾಡ್ಕೊತೀನಿ. ನೋಡಿ, ಈ ಥರ ನೈಸ್ ಪೇಸ್ಟ್ ಮಾಡ್ಕೋಬೇಕು. ನೋಡಿ, ನಾನಿವಾಗ ಸಾರು ಮಾಡಲಿಕ್ಕೆ ಈ ಬೇಳೆ ಬೇಯಿಸಿರೋ ನೀರನ್ನು ಒಂದು ಪಾತ್ರೆಗೆ ಹಾಕೊತಾ ಇದ್ದೇನೆ. ಆಗ ಈ ಮಸಾಲೆ ರುಬ್ಕೊಂಡು ಇಟ್ಕೊಂಡಿದ್ವಲ್ವ, ಅದನ್ನು ಕೂಡ ಇದಕ್ಕೆ ಹಾಕೊತಾ ಇದ್ದೇನೆ. ನಾನು ಈ ಬೇಳೆ ಹಾಕಿರೋ ನೀರು ಮಸಾಲೆ ಎಲ್ಲ ಒಟ್ಟಿಗೆ ಬೇಯಿಸ್ಕೊಂಡು ಕೊನೆಗೆ ಒಗ್ಗರಣೆ ಹಾಕ್ತೀನಿ. ಬಟ್ ಕೆಲವರು ಏನು ಮಾಡ್ತಾರೆ, ಫಸ್ಟು ಒಗ್ಗರಣೆ ಹಾಕಿ ಅನಂತರ ಬೇಳೆ ಬೇಯಿಸಿರೋ ನೀರು ಮಸಾಲ ಎಲ್ಲ ಹಾಕ್ತಾರೆ. ಬಟ್ ನಾನು ಆ ಥರ ಮಾಡಲ್ಲ. ನೀವು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ದಪ್ಪ ಇದೆಯಲ್ವಾ, ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಮಗೆ ನೀರು ಬೇಕಿದ್ರೆ ಹಾಕೋಬಹುದು. ನಾನಿನ್ನು ತುಂಬ ತೆಳ್ಳಗೆ ಮಾಡೋಕ್ಕೆ ಹೋಗ್ತಾ ಇಲ್ಲ, ಸೊ ಇಷ್ಟು ದಪ್ಪ ಸಾಕು. 1 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕೊತಾ ಇದ್ದೇನೆ. ಉಪ್ಪು ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಸ್ಪೆಷಲ್ ಸಾಂಬಾರ್ ಪುಡಿಯನ್ನು ಹಾಕ್ತಾ ಇದ್ದೇನೆ. ನೀವು ಇದು ಆಪ್ಷನಲ್ ಆಗಿ ಇಟ್ಕೊಳ್ಬೋದು. ಇದರಲ್ಲಿ ಕೆಲವರು ಹಾಕ್ತಾರೆ ಸಾಂಬಾರ್ ಪುಡಿ, ಕೆಲವರು ಹಾಕಲ್ಲ. ಮನೇಲಿ ಯಾವುದೇ ಸಾಂಬಾರ್ ಪುಡಿ ಇದ್ರೂ ನೋಡ್ಕೊಂಡು ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ. ಸ್ಟವ್ ಮೇಲೆ ಇಟ್ಟಿದ್ದೇನೆ. ಇದು ಚೆನ್ನಾಗಿ ಕುದೀಲಿ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಇಷ್ಟು ಕುದಿದಾಗ ಉರಿ ಸ್ವಲ್ಪ ಕಮ್ಮಿ ಇಟ್ಕೊಂಡು ಒಂದು 3 ರಿಂದ 5 ನಿಮಿಷ ಆದರೂ ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕು.
ನೋಡಿ ಉಪ್ಪು ಹುಳಿ ಖಾರ ಏನಾದರೂ ಬೇಕಿದ್ರೆ ಇವಾಗ ನೀವು ನೋಡಿ ಅಡ್ಜಸ್ಟ್ ಮಾಡ್ಕೋಬಹುದು. ಈ ಕನ್ಸಿಸ್ಟೆನ್ಸಿ ಇರುತ್ತಲ್ವಾ ದಪ್ಪ ಆದ ನಂತರ ಇವಾಗ ಇಷ್ಟು ಕುದಿದಾದ ನಂತರ ಸ್ಟವನ್ನು ಬಂದ್ ಮಾಡ್ತಾ ಇದ್ದೇನೆ. ಆಲ್ಮೋಸ್ಟ್ ರೆಡಿ ಆಗಿದೆ. ಫೈನಲ್ ಆಗಿ ಇದಕ್ಕೊಂದು ಸೂಪರ್ ಆಗಿರುವಂತಹ ಒಗ್ಗರಣೆನ ಹಾಕೊಂಡ್ರೆ ಆಯಿತು. ನೋಡಿ, ನಾವು ಒಬ್ಬಟ್ಟು ಸಾರಿಗೆ ತುಪ್ಪದಲ್ಲಿ ಒಗ್ಗರಣೆ ಹಾಕಬೇಕು. 1-2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೊಂಡು ಚೂರು ಬಿಸಿ ಮಾಡ್ಕೊಳ್ಳಿ. ಅದಾದ ನಂತರ 1 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ, 1/2 ಟೇಬಲ್ ಸ್ಪೂನ್ ಅಷ್ಟು ಉದ್ದು ಬೇಕಾದರೂ ಹಾಕೋಬಹುದು. ಒಗ್ಗರಣೆ ಹಾಕುವಾಗ ಯಾವಾಗಲೂ ಉದ್ದಿನ ಬೇಳೆ ಅಥವಾ ಈ ಸಾಸಿವೆ ಸಿಡಿದ ನಂತರನೇ ನಾವು ಬೇರೆ ಇಂಗ್ರೀಡಿಯೆಂಟ್ಸ್ ಅನ್ನ ಹಾಕೋಬೇಕು, ಇಲ್ಲಾಂದ್ರೆ ಆ ಫ್ಲೇವರ್ ಬರಲ್ಲ. ಸಾಸಿವೆ ಸಿಡಿದ ನಂತರ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಕರಿ ಲೀವ್ಸು, ಅದಾದ ನಂತರ ಮೆಣಸು ಇಷ್ಟನ್ನು ಹಾಕೋಬೇಕು. ಉರಿ ಇಟ್ಟು ಇದು ಕರೆಕ್ಟಾಗಿ ನೀಟಾಗಿ ಮಿಕ್ಸ್ ಮಾಡ್ತಾ ಇರಿ. ಹಾಗೆಯೇ ನಾನೊಂದು ಸ್ವಲ್ಪ ಇದಕ್ಕೆ ಇಂಗ್ ಹಾಕೊತಾ ಇದ್ದೇನೆ. ಇಂಗ್ ಆಪ್ಷನಲ್, ಕೆಲವರು ಹಾಕ್ತಾರೆ ಕೆಲವರು ಹಾಕಲ್ಲ. ಬಟ್ ನಾವು ಏನೇ ಪದಾರ್ಥಕ್ಕೆ ಇಂಗ್ ಹಾಕ್ತೀನಿ, ಎಸ್ಪೆಷಲಿ ಇದು ಬೇಳೆ ರಸ ಇರೋದ್ರಿಂದ ಕೆಲವರಿಗೆ ಗ್ಯಾಸ್ಟ್ರಿಕ್ ಆಗುತ್ತೆ. ಆದ್ರಿಂದ ಇಂಗ್ ಒಳ್ಳೆಯದು, ಮತ್ತೆ ಒಳ್ಳೆ ಫ್ಲೇವರ್ ಸಿಗುತ್ತೆ ನಿಮಗೆ ಸಾರಿಗೆ. ಘಮ ಅಂತ ಅಂತಿದೆ ಈ ಒಗ್ಗರಣೆ. ಇಷ್ಟು ಸಾಕು, ಬಂದ್ ಮಾಡಿಬಿಡ್ಬೋಣ. ಬಿಸಿ ಬಿಸಿಯಾಗಿರುವಾಗಲೇ ಹಾಕೊಳ್ಳಿ. ಒಗ್ಗರಣೆ ಹಾಕಿದ ನಂತರ ಒಂಚೂರು ಮಿಕ್ಸ್ ಮಾಡಿಕೊಂಡು ಒಂದು ತಟ್ಟೆಯಿಂದ ಕ್ಲೋಸ್ ಮಾಡಿ ಇಡಬೇಕು. ಯಾಕಂತಂದರೆ ಅದರ ಫ್ಲೇವರ್ ಹೊರಗಡೆ ಹೋಗಬಾರ್ದು. ಆವಾಗಲೇ ಸಾರು ಸೂಪರ್ ಆಗಿರೋದು. ಇಷ್ಟೇ ಒಬ್ಬಟ್ಟು ಸಾರು ಮಾಡೋದಿದೆಯಲ್ಲ, ಅದು ತುಂಬಾ ಸುಲಭ. ನಿಮಗೆ ಒಬ್ಬಟ್ಟು ಸಾರಿಗೆ ಸ್ವಲ್ಪ ಹುಣಸೆ ಹಣ್ಣನ್ನು ಜಾಸ್ತಿ ಮಾಡಿಕೊಂಡು, ಅಂದರೆ ಹುಳಿ ಫ್ಲೇವರ್ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಬೇಳೆ ಒಬ್ಬಟ್ಟು ಮಾಡುವಾಗ ಮಿಸ್ ಮಾಡದೆ ಈ ಒಬ್ಬಟ್ಟು ಸಾರನ್ನು ಖಂಡಿತವಾಗ್ಲೂ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಈ ಸೂಪರ್ ಆಗಿರುವಂಥ ಹೋಳಿಗೆ ರೆಸಿಪಿ ಹೇಳಿದ್ದೀನಲ್ವ, ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಮತ್ತು ಒಂದು ಸ್ಪೆಷಲ್ ಸಾಂಬಾರು ಪುಡಿ ಅಂತ ಹೇಳಿದ್ದೀನಲ್ವ, ಈ ಒಬ್ಬಟ್ಟು ಸಾರಿಗೆ ನಾನು ಹಾಕಿದ್ದೀನಿ. ಅದರ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಯಾವ ಥರ ಆ ಸಾಂಬಾರು ಪುಡಿಯನ್ನು ಮಾಡ್ಬೋದು ಅಂತ. ರೆಸಿಪಿ ಕಂಪ್ಲೀಟ್ ಆಗಿ ನೋಡಿ. ಒಬ್ಬಟ್ಟು ಸಾರು, ಒಬ್ಬಟ್ಟನ್ನು ಮಾಡಿಕೊಂಡು ಈ ಸಲದ ಯುಗಾದಿ ಹಬ್ಬನ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ. ನಾನು ಹಾಕುವಂಥ ಎಲ್ಲ ವಿಶೇಷವಾಗಿರುವಂಥ ರೆಸಿಪೀಸ್ಗಳನ್ನು ಮಿಸ್ ಮಾಡದೆ ನೋಡಿ. ತುಂಬಾ ಹೆಲ್ದಿ ಆಗಿರುವಂಥ ಬ್ರೇಕ್ಫಾಸ್ಟ್ ರೆಸಿಪೀಸ್ ಇರ್ಬೋದು, ಮಸಾಲ ಪುಡಿಗಳನ್ನು ಮನೆಯಲ್ಲಿ ಯಾವ ಥರ ಮಾಡ್ಕೋಬೋದು ಅನ್ನೋದನ್ನು ಇರ್ಬೋದು. ಎಲ್ಲ ಥರದ ರೆಸಿಪೀಸ್ಗಳು ನನ್ನ ಚಾನೆಲ್ನಲ್ಲಿದೆ. ನೀವು ವಿಡಿಯೋಗಳನ್ನು ನೋಡೋದು ಮಾತ್ರ ಅಲ್ಲ, ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರೆಯಬೇಡಿ. ಯಾಕಂತಂದರೆ ನೀವು ಸಬ್ಸ್ಕ್ರೈಬ್ ಆದರೆ ನಾನು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ವಿಡಿಯೋಗಳು, ಎಲ್ಲ ನೋಟಿಫಿಕೇಷನ್ಗಳು ನಿಮಗೆ ಸಿಗುತ್ತೆ. ನೀವು ಸುಲಭವಾಗಿ ನನ್ನ ಎಲ್ಲ ವಿಡಿಯೋಗಳನ್ನು ನೋಡ್ಕೋಬೋದು. ಹ್ಯಾಪಿ ಯುಗಾದಿ ಎಲ್ರಿಗೂ. ಖುಷಿಯಾಗಿರಿ. ಥ್ಯಾಂಕ್ಸ್ ಎಲ್ರಿಗೂ.